ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಕೂಡಲೇ ಹಿಂಪಡೆಯಬೇಕು. ಮೊದಲ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನೀಡಿದ ವಾಗ್ದಾನದಂತೆ ಪೆಟ್ರೋಲ್ ಬೆಲೆ 50 ರೂಪಾಯಿಗೆ ನಿಗದಿಪಡಿಸಬೇಕು. ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಶ್ರೀಲಂಕಾ, ನೇಪಾಳಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ತಿಳಿದುಕೊಳ್ಳಲು ಮೋದಿ ಇನ್ನಾದರೂ ಶ್ರಮಿಸಬೇಕು. ಮನ್ ಕಿ ಬಾತ್ನಲ್ಲಿ ಈ ಜನರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಐಟಿಯುಸಿ ನೇತೃತ್ವದ ಮೋಟಾರ್ ಮತ್ತು ಇಂಜಿನಿಯರಿಂಗ್ ವರ್ಕ್ಸ್ನ ಕಾರ್ಮಿಕರು ಮಂಜೇಶ್ವರ ಪ್ರಧಾನ ಅಂಚೆ ಕಚೇರಿ ಎದುರು ಧರಣಿ ನಡೆಸಿದರು. ಈ 10 ದಿವಸದ ಕಾಲದಲ್ಲಿ ಡೀಸೆಲ್ 5 ರೂಪಾಯಿ 51 ಪೈಸೆ, ಪೆಟ್ರೋಲಿന് 5 ರೂಪಾಯಿ 48 പൈസ 10 ദിവസത്തിന് വർധന ഉണ്ടായി. ജനങ്ങളെ വെട്ടിയാക്കുകയാണ്. മെല്ലെ മെല്ലെ കൂട്ടിക്കൊണ്ട് പോയാൽ ചെറിയ ചെറിയ പൈസ കൂട്ടിക്കൊണ്ട് പോയാൽ ആരും ചിത്രീകരയെന്ന് ഓർമ്മിച്ചുകൊണ്ട് ശ്രദ്ധിക്കണമെന്ന് വിചാരിച്ചുകൊണ്ട് മോദി സർക്കാർ എണ്ണ കമ്പനികൾക്ക് ഇതിൻ്റെ കാരണമുണ്ട്. മോദി സർക്കാരിൻ്റെ തെരഞ്ഞെടുപ്പ് ഫണ്ടിലേക്കും ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿലേക്കും വേണ്ടത്ര ಪೈಸ ಈ ಎಣ್ಣೆ ಕಂಪನಿಗಳ ಸಂಭಾವನೆ നൽകും. ಧರಣಿಯಲ್ಲಿ ಎಐಟಿಯುಸಿ ಜಿಲ್ಲಾ ಕೋಶಾಧಿಕಾರಿ ಬಿವಿ ರಾಜನ್, ಅಶ್ರಫ್, ಸಿಪಿಐ ಮಂಡಲ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗುಡೇಲ್, ಯೂನಿಯನ್ ಜಿಲ್ಲಾ ಉಪಾಧ್ಯಕ್ಷ ಎಂಡಿ ಮುಸ್ತಾಫಾ, ಮೊಹಮ್ಮದ್ ಅಲಿ ಮೂಸೋಡಿ ಮೊದಲಾದವರು ಭಾಗವಹಿಸಿದರು.